ದುಬೈನ ಅಬುಧಾಬಿಯಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಮೊಹಮ್ಮದ್ ಶಯಾನ್ ಕಟಾ ಮತ್ತು ಕುಮಟಾ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಗಳಿಸಿ ವಿಶೇಷ ಸಾಧನೆ ಮಾಡಿದ್ದಾರೆ. ಅಬುಧಾಬಿಯಲ್ಲಿ ನಡೆದ ಯುಎಎ ಕರಾಟೆ ಫೆಡರೇಷನ್ ವಿನ್ನರ್ ಕಪ್ನ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನ ಕಟಾ ಮತ್ತು ಕುಮಟಾ ವಿಭಾಗದಲ್ಲಿ 2 ಚಿನ್ನದ ಪದಕ ಪಡೆದು ಸಾಧನೆ ಮಾಡಿದ್ದಾರೆ. ಮೊಹಮ್ಮದ್ ಶಯಾನ್ ಅಡ್ಯಾರ್ನಲ್ಲಿರುವ ಬರಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 6ನೇ ತರಗತಿಯಲ್ಲಿ ಕಲಿತಿರುವ ವಿದ್ಯಾರ್ಥಿ. ಇವರು ಉಳ್ಳಾಲದ ಯೂನಸ್ ಮತ್ತು ಶಬನಾ ದಂಪತಿಯವರ ಪುತ್ರ. ಈ ಬಗ್ಗೆ ಮೊಹಮ್ಮದ್ ಶಯಾನ ಪೋಷಕರಾದ ಯೂನಸ್ ಅವರು ಮಾತನಾಡಿ ತಮ್ಮ ಮಗನಿಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರು. ಅವನು ಇತ್ತೀಚೆಗೆ ದುಬೈಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ 2 ಗೋಲ್ಡ್ ಕಟಾ ಮತ್ತು ಕುಮಟಾ ವಿಭಾಗದಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿರ್ತಾನೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ, ನಮ್ಮ ಎಲ್ಲ ಫ್ಯಾಮಿಲಿಗೂ ನಮಗೂ ಎಲ್ಲ ತುಂಬ ಹೆಮ್ಮೆಯ ವಿಷಯವಾಗಿರುತ್ತದೆ. ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಿದಂಥ ಬರಕಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಡ್ಯಾರ್ ಕಣ್ಣೂರು ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಮಾಸ್ಟರ್ ಆದ ನದೀಮ್ ಸರ್ ಮತ್ತು ಜಾಸ್ಮಿನ್ ಮೇಡಮ್ ಅವರು ಕೂಡ ಅವನ ತುಂಬ ಪ್ರೋತ್ಸಾಹ ನೀಡಿ ಅವನನ್ನು ಈ ಮಟ್ಟಿಗೆ ತಲುಪಿಸಿಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿ, ನನ್ನ ವೈಫಿನ ಫ್ಯಾಮಿಲಿ ಎಲ್ಲರೂ ತುಂಬ ಪ್ರೋತ್ಸಾಹ ನೀಡಿರ್ತಾರೆ ಈ ವಿಷಯದಲ್ಲಿ. ಅದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಕರಾಟೆಯಲ್ಲಿ ಪದಕ ಪಡೆದು ಊರಿಗೆ ಹಿಂದಿರುಗುವಾಗ ಕರಾಟೆ ಅಸೋಸಿಯೇಷನ್ ಮತ್ತು ಊರಿನ ಜನತೆ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇದೇ ವೇಳೆ ಕರಾಟೆಪಟು ಮೊಹಮ್ಮದ್ ಶಯಾನ್ ಮಾತನಾಡಿ ತನಗೆ ಪ್ರೋತ್ಸಾಹ ಮತ್ತು ತರಬೇತಿ ನೀಡಿದ ತರಬೇತುದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ರು. Last time I went to UAE, Abu Dhabi for Winner Cup International Karate Championship and I got 2 gold medals in kata and kumite categories. For this great achievement, I like to thank my Baraka International School's principal, management, teachers, friends and also thank my parents and my family. ಮೊಹಮ್ಮದ್ ಶಯಾನ್ ಮೂಡಬಿದ್ರಿಯ ಶೋರಿಯನ್ ರಿಯೋ ಕರಾಟೆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ನದಿ ಮತ್ತು ಯಾಸ್ಮಿನ್ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.